ಐಲಾ ಬೋವಿಸ್ ಮೀನುಗಾರರ ಅಭಿವೃದ್ಧಿ ಮತ್ತು ಕ್ಷೇಮ ಸಹಕಾರ ಸಂಘ 100 ವರ್ಷವನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಮಂಗಲ್ಪಾಡೆ ಶ್ರೀ ಶಾರದಾ ಬೋವಿ ಶಾಲೆಯಲ್ಲಿ ಸಂಘದ ವತಿಯಿಂದ ಸಂಭ್ರಮದ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಮೊದಲಿಗೆ ಸೊಸೈಟಿ ಕಚೇರಿಯಲ್ಲಿ ಗಣಹೋಮವನ್ನು ನಡೆಸಲಾಯಿತು. ಪ್ರಾರ್ಥನೆಯ ಬಳಿಕ 1999ರಿಂದ ಸೇವೆ ಸಲ್ಲಿಸಿ ನಿಧನರಾದ ಸಂಘದ ಸದಸ್ಯರಿಗೆ ಹಾಗೂ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ವೀರ ಸೈನಿಕರಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂಘದ ಅಧ್ಯಕ್ಷ ಶ್ರೀಧರ್ ಐಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಶತಮಾನೋತ್ಸವ ಸಂಭ್ರಮವನ್ನ ಫಿಶರೀಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಕೆ ಸತೀಶನ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇವತ್ತಿನ ದಿನ ಬೋವಿ ಸಮುದಾಯಕ್ಕೆ ಚಾರಿತ್ರಿಕ ದಿನವಾಗಿದೆ. 1904ರಲ್ಲಿ ಭಾರತಕ್ಕೆ ಸೊಸೈಟಿ ಪಾದಾರ್ಪಣೆಗೈದಿದೆ. ಆರಂಭಿಕ ಸೊಸೈಟಿ ಸ್ಥಾಪನೆಯಾದದ್ದು ಮದ್ರಾಸಿನಲ್ಲಿ ಎಂಬ ರೀತಿಯ ಉತ್ತಮವಾದ ಮಾಹಿತಿಗಳನ್ನು നീടി സഹകാരി സംഘಗಳ ഇതിമിതിಗಳ ಬಗ್ಗೆ വിവരണೆ ನೀಡಿದರು. സാമ്പത്തികമായി വളരെ പുറകിൽ നിൽക്കുന്ന ഒരു സമൂഹത്തിൽ ആരംഭിച്ച ഒരു സൊസൈറ്റി അത് 100 വർഷം പൂർത്തിയാക്കിയിരിക്കുകയാണ്. തികച്ചും ആഹ്ലാദകരമാണ്. അത് ഫിഷറീസ് മേഖലയിലാണ് പ്രവർത്തിക്കുന്നത് എന്നതുകൊണ്ട് ആ സന്തോഷം ഒന്നുകൂടെ വർദ്ധിക്കുകയാണ്. അതുപോലെ തന്നെ ഈ സംഘത്തെ ഈ നിലയിലേക്ക് നയിച്ചു കൊണ്ടുപോകുന്ന ഇതിന്റെ ഡയറക്ടർ ബോർഡ് മെമ്പർമാർക്കും അതോടൊപ്പം തന്നെ അതിലെ മുഴുവൻ അംഗങ്ങൾക്കും ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಐತಪ್ಪ ಮೂವರ್ ಮಾತನಾಡಿ, ಭಾರತದಲ್ಲಿ ಸಹಕಾರಿ ಸಂಘ ಉದಯವಾದುದು 1904ರಲ್ಲಿ. ಆದರೆ ಅದೇ ಸಂದರ್ಭದ ಕೆಲವೇ ಅಂತರದಲ್ಲಿ ಈ ಐಲಾ ಸಹಕಾರಿ ಸಂಘ ಕೂಡ ಉದ್ಭವಿಸಿದೆ ಎಂದು ಹೇಳುವಾಗ ಆಶ್ಚರ್ಯವಾಗ್ತಿದೆ. ಬೋವಿ ಸಮಾಜಕ್ಕೆ ಒಳ್ಳೆಯ ಯೋಜನೆಗಳನ್ನ ನೀಡುತ್ತಿರುವ ಇವರ ಕಾರ್ಯ ಶ್ಲಾಘನೀಯ ಎಂದರು. ಬಹಳ ಈ ಪ್ರದೇಶದ ಈ ಸೊಸೈಟಿಯ ನಮಗೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಭಾರತದಲ್ಲಿ ಸಹಕಾರಿ ಕ್ಷೇತ್ರ ಉದಯ ಆದ್ಯ 1904. ಆದರೆ ಈ 1904 ಆಗಿ ಆ ಸಮಯದಲ್ಲೇ ಆ ಕಾಲದಲ್ಲೇ ಈ ಐಲಾ ಬೋವಿ ಸಹಕಾರಿ ಸಂಘ ಶುರುವಾಗಿದೆ ಅಂದರೆ ನನಗೆ ಬಹಳ ಒಂದು ಆಶ್ಚರ್ಯ ಆಗ್ತಾ ಉಂಟು. ಯಾಕೆಂತಂದರೆ ಈ ಜಿಲ್ಲೆಯ ಸಹಕಾರಿ ಸಂಘಗಳ ಬಗ್ಗೆ ನನಗೆ ಸ್ವಲ್ಪ ಪರಿಚಯ ಇದೆ. ಕೆಲವೊಂದು ಸಹಕಾರಿ ಸಂಘಗಳು ಮಾತ್ರ ಈ ಶತಮಾನೋತ್ಸವವನ್ನು ಆಚರಿಸಿದ ಸಂದರ್ಭ. ಈಗ ನನಗೆ ಇದರ ಆಮಂತ್ರಣ ಮತ್ತು ವಿಷಯ ನನಗೆ ವರದಿ ಬಹಳ ಒಂದು ಒಳ್ಳೆಯದಾದಂತಹ ವರದಿ. ಸಂಘದ ಅಧ್ಯಕ್ಷ ಶ್ರೀಧರ್ ಸಿ ಐಲ್ ಅಧ್ಯಕ್ಷ ಭಾಷಣ ಮಾಡಿ, ನಮ್ಮ ಅಧಿಕಾರದ ಅವಧಿಯಲ್ಲಿ ಸಂಘ 100ನೇ ವರ್ಷವನ್ನ ಆಚರಿಸುತ್ತಿರುವುದು ಬಹಳ ಸಂತೋಷ ತಂದಿದೆ. ಇದು ಎಲ್ಲ ನಿರ್ದೇಶಕರ, ಸಿಬ್ಬಂದಿಗಳ ಹಾಗೂ ಸದಸ್ಯರ ಸಹಕಾರದಿಂದ ಕೂಡಿ ಬಂದಿದೆ. ಇಂದಿಗೂ ಸೊಸೈಟಿ ഉത്തമವಾದ രീതിಯಲ್ಲಿ സാಗುತ್ತಿದೆ ಎಂದು ಹೇಳಿದರು. ഞങ്ങൾ എന്തെല്ലാം ആക്കിയതാണ് ഞങ്ങളെ ഒരു വിഭാഗത്തിൽ ഞങ്ങൾ സാധാരണ ഒരു 20 മുന്നേ ഞങ്ങളെ ഭരണം ഞങ്ങൾ മുന്നത്തെ സൊസൈറ്റി ഇരിക്കുമ്പോൾ ഉണ്ടായി. ഇത് ഞങ്ങളെ ഭരണത്തിൽ തന്നെ ഈ ബിൽഡിംഗ് ആയിന്. ആരെ പ്രേമലെടുത്ത ടീച്ചർ പ്രസിഡന്റ് ആയെടുത്ത ടൈമിൽ അപ്പോൾ അതിൽ നിന്ന് പിന്നെ ഞങ്ങൾ വേറായി. അപ്പോൾ ആ ഞങ്ങളെ ഭരണത്തിൽ ഈ ബിൽഡിംഗ് ആയിന് 20 ആണ്ടായി. ആ 20 ആണ്ടിൽ എല്ലാ ഡയറക്ടർമാരും സലഹ ഇതെല്ലാം ഉണ്ടായിട്ട് എല്ലാവരും അതിൽ പണിയെടുത്തിന്. അതിൽ പേര് ചെല്ലുന്നില്ല ഡയറക്ടർമാർ. ಈ ಸಂದರ್ಭ ಸಂಘದ ಹಿರಿಯ ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ನಂತರ ಸೊಸೈಟಿ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳಿಗೆ ಹಾಗೂ ವರ್ತಮಾನ ನಿರ್ದೇಶಕರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಸವಿ ನೆನಪಿಗಾಗಿ ಐಲಾ ಶ್ರೀ ಶಾರದಾ ಬೋವಿ ಶಾಲೆಯ ಒಂದು ಕೊಠಡಿ ನಿರ್ಮಾಣಕ್ಕೆ ಸಂಘದ ವತಿಯಿಂದ 2 ಲಕ್ಷ ರೂಪಾಯಿನ ಚೆಕ್ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಸಹಕಾರ ಭಾರತಿ ರಾಜ್ಯ ಸಮಿತಿ ಸದಸ್ಯ ಐತಪ್ಪ ಮವಾರ್, ಫಿಶರೀಸ್ ಅಧಿಕಾರಿ ವೇಣುಗೋಪಾಲ್, ಮಾಧವ ಕಾವುಗೋಳಿ, ಸಿಎಸ್ ಕೃಷ್ಣಪ್ಪ,
ಕರುಣಾಕರ ಬೆಲ್ಸಪ್ಪಾಡ, ವಿನು ಪೂಜಾರಿ, ಮುಕುಂದನ್, ಶಿವರಾಮ್ ಬಂಗೇರ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.